ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸರು ಒಬ್ಬ ಆರೋಪಿಯನ್ನ ತಮ್ಮ ದೈಹಿಕ ಅಂದ್ರೆ ಫಿಸಿಕಲ್ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ವಿಚಾರಣೆ ನಡೆಸೋಕೆ ಅಥವಾ ತನಿಖೆ ಮಾಡುವ ಒಂದು ಪ್ರಕ್ರಿಯೆ ಆಗಿದೆ. ಇದರಲ್ಲಿ ಆರೋಪಿಯನ್ನ ಪೊಲೀಸರು ಪೊಲೀಸ್ ಠಾಣೆಯ ಲಾಕಪ್ಗೆ ಕಳಿಸಲಾಗುತ್ತದೆ ಮತ್ತು ಪೊಲೀಸರು ಅವನನ್ನ ವಿಚಾರಣೆ ನಡೆಸಲು, ಸಂಗತಿಗಳನ್ನ ಪತ್ತೆ ಹಚ್ಚಲು ಮತ್ತು ಅಗತ್ಯವಿದ್ದರೆ ಕದ್ದ ವಸ್ತುಗಳನ್ನ ವಸೂಲಿ ಮಾಡಲು ಈ ಕಸ್ಟಡಿಯನ್ನ ಬಳಸಿಕೊಳ್ತಾರೆ. ಪೊಲೀಸ್ ಕಸ್ಟಡಿಯ ಮುಖ್ಯಾಂಶಗಳು ಈ ರೀತಿ ಇದೆ. ಅರೆಸ್ಟ್ ಮಾಡಿದ ನಂತರ ಒಬ್ಬ ವ್ಯಕ್ತಿಯನ್ನ ಅವನನ್ನ 24 ಗಂಟೆ ಒಳಗೆ ವಿಚಾರಣೆ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತದೆ. ಪೊಲೀಸರು ಆರೋಪಿಯನ್ನ ವಿಚಾರಣೆ ನಡೆಸಲು, ತನಿಖೆಗೆ ಸಂಬಂಧಪಟ್ಟ ಸಂಗತಿಗಳನ್ನ ಹೊರತೆಗೆಯಲು ನ್ಯಾಯಾಲಯಕ್ಕೆ ಪೊಲೀಸ್ ಕಸ್ಟಡಿಯನ್ನ ಕೋರಬಹುದು. ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆಯಲು ಪೊಲೀಸರು ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಲಯದಿಂದ ಅನುಮತಿ ಪಡೆಯಬೇಕಾಗುತ್ತದೆ. ಸುಮ್ಮನೆ ಯಾರನ್ನ ಕರೆತಂದು ವಿಚಾರಣೆ ಮಾಡೋಕೆ ಅದರಲ್ಲೂ ಪೊಲೀಸ್ ಠಾಣೆಯಲ್ಲಿ ಸಾಧ್ಯವಿಲ್ಲ. ಇದಕ್ಕೂ ಕೂಡ ನೀವು ನ್ಯಾಯಾಲಯದ ಅಥವಾ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆಯಲೇಬೇಕು. ಪೊಲೀಸ್ ಕಸ್ಟಡಿ ಅಂದ್ರೆ ಕೇವಲ ಪೊಲೀಸರಿಗೆ ಮಾತ್ರ ಅಲ್ಲ, ಇದು ಬೇರೆ ತನಿಖಾ ಸಂಸ್ಥೆಗಳಿಗೂ ಕೂಡ ಅನ್ವಯಿಸುತ್ತದೆ. ಪೊಲೀಸ್ ಕಸ್ಟಡಿಯ ಗರಿಷ್ಠ ಅವಧಿ ಇದ್ದೇ ಇರುತ್ತದೆ. ಇದನ್ನ ಪೂರೈಸಿದ ನಂತರ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಬ್ಬ ಆರೋಪಿಯನ್ನ ನ್ಯಾಯಾಲಯದಿಂದ ಇಷ್ಟು ದಿನಗಳ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ 9 ದಿವಸ ಆಗಲಿ 14 ದಿವಸ ಆಗಲಿ, ಒಂದು ವೇಳೆ ವಿಚಾರಣೆಗೆ ಇನ್ನೂ ದಿನ ಬೇಕು ಅಂದ್ರೆ ನ್ಯಾಯಾಲಯಕ್ಕೆ ಹೋಗಿ ಮತ್ತೆ ಅದನ್ನ ರಿನ್ಯೂವಲ್ ಮಾಡ್ಕೋಬಹುದು. ಒಂದು ವೇಳೆ ಫಾರ್ ಎಕ್ಸಾಂಪಲ್ 14 ದಿವಸ ಆದ್ಮೇಲೆ ಪೊಲೀಸರಿಗೆ ಆ ಒಬ್ಬ ವ್ಯಕ್ತಿಯಿಂದ ಏನೂ ಕೂಡ ಮಾಹಿತಿಯನ್ನ ಪಡೆಯಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಒಬ್ಬ ಆರೋಪಿ ಏನೋ ವಿಚಾರಣೆ ಮಾಡುವಾಗ ಕೆಲವೊಂದು ವಿಚಾರಗಳನ್ನ ಹೇಳಕ್ ಸಾಧ್ಯವಾಗಲಿಲ್ಲ ಅಂದ್ರೆ ಅವನ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡೋಕೆ ನ್ಯಾಯಾಲಯದಲ್ಲಿ ಪರ್ಮಿಷನ್ ತಗೋಬಹುದಾಗಿದೆ. ಪೊಲೀಸ್ ಕಸ್ಟಡಿ ಗರಿಷ್ಠ ಅವಧಿ ಮುಗಿದ ಮೇಲೆ ಒಬ್ಬ ಆರೋಪಿಯನ್ನ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಬೇಕಾಗುತ್ತದೆ. ಪೊಲೀಸ್ ಕಸ್ಟಡಿ ಮತ್ತು ನ್ಯಾಯಾಂಗ ಬಂಧನ ಅಂದ್ರೆ ಜೈಲು ಬಂಧನ ನಡುವೆ ವ್ಯತ್ಯಾಸವಿದೆ. ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸರ ನೇರ ಉಸ್ತುವಾರಿಯಲ್ಲಿ ಒಬ್ಬ ಆರೋಪಿಯನ್ನ ಇರಿಸೋದು. ಆದ್ರೆ ನ್ಯಾಯಾಂಗ ಬಂಧನ ಅಂದ್ರೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ನ್ಯಾಯಾಧೀಶರ ವಶದಲ್ಲಿ ಇರೋದು. ನ್ಯಾಯಾಂಗ ಬಂಧನ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಂಗದ ಆದೇಶದ ಮೇಲೆ ಜೈಲಿನಲ್ಲಿ ಇರಿಸೋದು. ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲ, ಪೊಲೀಸ್ ಠಾಣೆಯಲ್ಲ ಅಥವಾ ಪೊಲೀಸರ ವಶದಲ್ಲಿ ಅಲ್ಲ, ಅವನು ನ್ಯಾಯಾಧೀಶರ ಕಸ್ಟಡಿಯಲ್ಲಿ ಒಂದು ಜೈಲಿನಲ್ಲಿ ಇರ್ತಾನೆ. ಇದು ಭಿನ್ನವಾಗಿರುತ್ತದೆ. ಆರೋಪಿಯು ನ್ಯಾಯಾಲಯದ ಅಥವಾ ಮ್ಯಾಜಿಸ್ಟ್ರೇಟ್ ಅಧೀನದಲ್ಲಿರುತ್ತಾನೆ, ಪೊಲೀಸರ ನೇರ ನಿಯಂತ್ರಣದಲ್ಲಿ ಇರೋದಿಲ್ಲ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಅಥವಾ ತಲೆಮರೆಸಿಕೊಳ್ಳುವುದನ್ನ ತಡೆಯಲು ಈ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗುತ್ತದೆ. ಮ್ಯಾಜಿಸ್ಟ್ರೇಟ್ ಆದೇಶ ಮೇರೆಗೆ ಆರೋಪಿಯನ್ನ ಜೈಲಿನಲ್ಲಿ ಇಡಿಸಲಾಗುತ್ತದೆ. ಈ ರೀತಿ ಬಂಧನದಲ್ಲಿ ಪೊಲೀಸರು ಆರೋಪಿಯನ್ನ ವಿಚಾರಣೆಗೆ ಕೇಳುವುದಕ್ಕೆ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆಯಬೇಕಾಗುತ್ತದೆ. ಅವರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಏನು ಜೈಲಿಗೆ ಹೋಗಿ ಮತ್ತೆ ಒಂದು ವಿಚಾರಣೆಯನ್ನ ಮಾಡಬೇಕಾಗುತ್ತದೆ ಮತ್ತು ಆರೋಪಿಯು ಪೊಲೀಸರ ದೈಹಿಕ ನಿಯಂತ್ರಣದಲ್ಲಿ ಇರೋದಿಲ್ಲ. ಇದರ ಮುಖ್ಯ ಉದ್ದೇಶ ಏನಂದ್ರೆ ತನಿಖೆಗೆ ಆರೋಪಿ ಲಭ್ಯ ಇರುವುದನ್ನ ಖಚಿತಪಡಿಸಿಕೊಳ್ಳುವುದು, ಸಾಕ್ಷ್ಯವನ್ನ ರಕ್ಷಿಸುವುದು ಮತ್ತು ಕಾನೂನು ಪ್ರಕ್ರಿಯೆಯಲ್ಲಿ ಸಮಗ್ರತೆಯನ್ನ ಕಾಯ್ದುಕೊಳ್ಳಲಾಗಿದೆ. ಅಪರಾಧದ ಸ್ವರೂಪವನ್ನು ಅವಲಂಬಿಸಿ ನ್ಯಾಯಾಲಯದ ಬಂಧನ ಅವಧಿಯನ್ನ ಬದಲಾಯಿಸಬಹುದು ಮತ್ತು ತನಿಖೆಯ ಪ್ರಗತಿಯ ಆಧಾರ ಮೇಲೆ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡಬಹುದು, ಅಂದ್ರೆ ವಿಸ್ತರಣೆ ಕೂಡ ಮಾಡಬಹುದಾಗಿದೆ. ಮ್ಯಾಜಿಸ್ಟ್ರೇಟ್ ಎಂಬುವರು ಕಾನೂನುಗಳನ್ನ ಜಾರಿಗೊಳಿಸುವ ಜವಾಬ್ದಾರಿ ಹೊತ್ತಿರುವಂತಹ ಒಬ್ಬ ನಾಗರಿಕ ಅಧಿಕಾರಿಯಾಗಿರುತ್ತಾರೆ. ಇವರು ಸಣ್ಣ ನ್ಯಾಯಾಂಗ ಪ್ರಕರಣಗಳನ್ನ ನಿರ್ವಹಿಸುತ್ತಾರೆ ಮತ್ತು ತಮ್ಮ ವ್ಯಾಪ್ತಿಯಲ್ಲಿ ಕಾನೂನನ್ನ ಜಾರಿಗೊಳಿಸುತ್ತಾರೆ. ಭಾರತದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಜಿಲ್ಲಾಧಿಕಾರಿ ಎಂಬುವರು ಜಿಲ್ಲೆಯ ಆಡಳಿತ ಮತ್ತು ಕಂದಾಯ ವಿಷಯವನ್ನ ನಿರ್ವಹಿಸುವ ಒಬ್ಬ ಪ್ರಮುಖ ಅಧಿಕಾರಿಯಾಗಿರುತ್ತಾರೆ. ಮ್ಯಾಜಿಸ್ಟ್ರೇಟ್ ಪಾತ್ರಗಳು ಮತ್ತು ಜವಾಬ್ದಾರಿಗಳು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು ಕಾನೂನನ್ನ ಜಾರಿಗೊಳಿಸುವುದು. ಮ್ಯಾಜಿಸ್ಟ್ರೇಟ್ ನಿರ್ದಿಷ್ಟ ಪ್ರದೇಶದಲ್ಲಿ ಕಾನೂನನ್ನ ಜಾರಿಗೊಳಿಸುವ ಜವಾಬ್ದಾರಿ ಇವರ ಮೇಲಿರುತ್ತದೆ. ಇವರು ಸಣ್ಣ ಕ್ರಿಮಿನಲ್ ಪ್ರಕರಣಗಳನ್ನ ವಿಚಾರಣೆ ಮಾಡಬಹುದು ಮತ್ತು ತೀರ್ಪನ್ನು ಕೂಡ ನೀಡಬಹುದಾಗಿದೆ. ಮೇಲಾಗಿ ಪ್ರಾಥಮಿಕ ತಪಾಸಣೆ. ಗಂಭೀರ ಆರೋಪಗಳಲ್ಲಿ ಆರೋಪ ಹೊತ್ತ ವ್ಯಕ್ತಿಗಳ ಪ್ರಾಥಮಿಕ ತಪಾಸಣೆ ನಡೆಸುವ ಅಧಿಕಾರ ಇವರದಾಗಿರುತ್ತದೆ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಿಲ್ಲೆಯ ಆಡಳಿತಾತ್ಮಕ ಮತ್ತು ಕಂದಾಯ ವಿಷಯವನ್ನ ಮುಖ್ಯವಾಗಿ ನಿರ್ವಹಿಸುತ್ತಾರೆ. ತಮ್ಮ ನ್ಯಾಯ ವ್ಯಾಪ್ತಿಯೊಳಗೆ ಅಂದ್ರೆ ತಮ್ಮ ಜುರಿಸ್ಡಿಕ್ಷನ್ ಒಳಗೆ ವಿವಿಧ ಸರ್ಕಾರಿ ಸಂಸ್ಥೆಗಳ ನಡುವೆ ಸಮನ್ವಯ ಸಾಧಿಸುವ ಪ್ರಮುಖ ಜವಾಬ್ದಾರಿ ಇವರ ಮೇಲೆ ಇರುತ್ತದೆ. ಇವರನ್ನ ಭಾರತದಲ್ಲಿ ರಾಜ್ಯ ಸರ್ಕಾರಗಳು ನೇಮಿಸುತ್ತವೆ ಮತ್ತು ಕೆಲವೊಮ್ಮೆ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ UPSC ಮೂಲಕ ಇವರನ್ನ ನೇಮಕ ಮಾಡಲಾಗುತ್ತದೆ. ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರ ನಡುವೆ ಹಲವಾರು ವ್ಯತ್ಯಾಸಗಳು ಕೂಡ ಇವೆ. ಅಧಿಕಾರ ವ್ಯಾಪ್ತಿ ತುಂಬಾನೇ ಮುಖ್ಯ. ಮ್ಯಾಜಿಸ್ಟ್ರೇಟ್ ಗಳಿಗೆ ನ್ಯಾಯಾಧೀಶರಿಗಿಂತ ಸೀಮಿತ ಅಧಿಕಾರ ವ್ಯಾಪ್ತಿ ಇರುತ್ತದೆ. ನ್ಯಾಯಾಧೀಶರಿಗೆ ಹೋಲಿಸಿದರೆ ಮ್ಯಾಜಿಸ್ಟ್ರೇಟ್ ಗಳ ಕಾನೂನು ಅರ್ಹತೆ ಕೂಡ ತುಂಬಾನೇ ಕಡಿಮೆ ಇರುತ್ತದೆ. ಮ್ಯಾಜಿಸ್ಟ್ರೇಟ್ಗಳು ಸಾಮಾನ್ಯವಾಗಿ ಕಡಿಮೆ ಗಂಭೀರದ ಆರೋಪಗಳನ್ನ ನಿರ್ವಹಿಸುತ್ತಾರೆ, ಆದರೆ ನ್ಯಾಯಾಧೀಶರು ಹೆಚ್ಚು ಗಂಭೀರದ ಪ್ರಕರಣಗಳನ್ನ ನಿರ್ವಹಿಸುತ್ತಾರೆ.
ಸ್ನೇಹಿತರೆ, ಈ ಹೇಳಿದ ವಿಷಯಗಳು ನಿಮಗೆ ಹೇಗೆ ಅನಿಸುತ್ತೋ, ಇವು ನಿಮಗೆ ಸಹಾಯ ಆಗುತ್ತಾ ಇಲ್ಲವಾ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಬರೆಯಿರಿ. ಹಾಗೂ ಈ ವಿಷಯವನ್ನೆಲ್ಲ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ.